ಪುತ್ತೂರಿನ ನರಿಮಕರು ಸರ್ಕಾರಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ನಲ್ಲಿ ನಡೆದಂತಹ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣ ಹಲವು ಸಂಶಯಗಳನ್ನು ಹುಟ್ಟುಹಾಕಿದೆ. ಈ ನಡುವೆ ಜೀವಿತ ಸಾವಿನ ರಹಸ್ಯವನ್ನ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿ ಪುತ್ತೂರು ಕೊಂಬೆಟ್ಟು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆಗೂ ಸಿದ್ಧತೆಯನ್ನು ನಡೆಸಿದ್ದಾರೆ. ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಜೀವಿತ ಸಾವು ಇದೀಗ ಬಿಡಿಸಲಾರದ ಕಗ್ಗಂಟಾಗಿ ಪರಿಣಮಿಸಿದೆ. ಜೀವಿತ ನರಿಮುಗರಿನಲ್ಲಿರುವ ಸರ್ಕಾರಿ ಹಿಂದುಳಿದ ವರ್ಗಗಳ ಮಹಿಳಾ ಹಾಸ್ಟೆಲ್ನಲ್ಲೇ ಸೋಮವಾರದಂದು ಫ್ಯಾನ್ಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆತ್ ನೋಟ್ ಅನ್ನು ಬರೆದಿಟ್ಟುಕೊಂಡಿರುವ ಜೀವಿತ ತನ್ನ ಸಾವಿಗೆ ಕಾರಣವೇನು ಎನ್ನುವುದನ್ನು ಡೆತ್ ನೋಟ್ನಲ್ಲಿ ನಮೂದಿಸಿರುವ ಸಾಧ್ಯತೆ ಇದೆ. ಸೋಮವಾರಪೇಟೆ ನಿವಾಸಿಯಾಗಿರುವ ಜೀವಿತ ಗೌರಿ ಗಣೇಶ ಹಬ್ಬಕ್ಕೆಂದು ಊರಿಗೆ ಹೋದವಳು 14 ದಿನಗಳ ಕಾಲ ಕಾಲೇಜಿಗಾಗಲಿ ಹಾಸ್ಟೆಲ್ಗಾಗಲಿ ಬಂದಿರಲಿಲ್ಲ. ಜೀವಿತ ಪೋಷಕರ ಪ್ರಕಾರ ಗಣೇಶ ಚತುರ್ಥಿಯ ಮರುದಿನವೇ ಆಕೆ ಪುತ್ತೂರಿಗೆ ಹೊರಟಿದ್ದಳೆಂದು ತಿಳಿದು ಬಂದಿದೆ. ಈ ನಡುವೆ ಜೀವಿತ ಹಾಸ್ಟೆಲ್ಗೂ ಹೋಗದೆ ಕಾಲೇಜಿಗೂ ಬರದೆ ಎಲ್ಲಿಗೆ ಹೋಗಿದ್ದಳು ಎನ್ನುವ ಬಗ್ಗೆ ಸ್ಪಷ್ಟನೆ ಬೇಕಾಗಿದೆ. ಅಲ್ಲದೆ ತನಿಖೆ ನಡೆಸುತ್ತಿರುವ ಪುತ್ತೂರು ನಗರ ಪೊಲೀಸರು ಆಕೆಯ ಡೆತ್ ನೋಟ್ ಅನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವ ಆರೋಪವನ್ನ ವಿದ್ಯಾರ್ಥಿಗಳಿಗೀಗ ಮಾಡುತ್ತಿದ್ದಾರೆ. ಈ ನಡುವೆ ಜೀವಿತ ಸಾವಿನ ರಹಸ್ಯವನ್ನ ಬಹಿರಂಗಪಡಿಸಬೇಕೆಂದು ಒತ್ತಾಯಿಸಿ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 28ರಂದು ಮಧ್ಯಂತರ ಪರೀಕ್ಷೆಯನ್ನ ಬಹಿಷ್ಕರಿಸಿ ಪುತ್ತೂರು ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಳೆದ ಒಂದು ವರ್ಷದಿಂದ ಅವಳು ಹಾಸ್ಟೆಲಲ್ಲಿದ್ದಾಳೆ. ಅದರಲ್ಲಿ ಎಲ್ಲ ವಿದ್ಯಾರ್ಥಿನಿಯರ ಅಟೆಂಡೆನ್ಸ್ ಕೂಡ ತಿಂಗಳಿಗೆ 30 ದಿನ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಎಂಬ ಲೆಜರ್ ಕೂಡ ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಗಮನಿಸಿದ್ದೇನೆಂದರೆ ಯಾವುದೇ ಒಂದು ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಇರುವುದಕ್ಕಿಂತ ತರಗತಿಯಲ್ಲಿ ಇರುವುದಕ್ಕಿಂತ ಜಾಸ್ತಿ ಹಾಸ್ಟೆಲಲ್ಲಿ ಇರ್ತಾರೆ. ಯಾಕಂದರೆ ದಿವಸಕ್ಕೆ 8 ಗಂಟೆ ಕಾಲೇಜ್ ಇದ್ದರೆ ಅದರಿಂದ ಉಳಿದಂಥ 16 ಗಂಟೆ ಅವರು ಹಾಸ್ಟೆಲಲ್ಲಿ ಕಳಿಬೇಕು. ಈ ನಿಟ್ಟಿನಲ್ಲಿ ಈ ವಾರ್ಡನ್ಗಳು ಏನು ಮಾಡ್ತಾರೆ ಅಂದರೆ ಒಂದು ಹಣದ ಆಸೆಗೋಸ್ಕರನ ಅಥವಾ ಇನ್ನಿತರ ಯಾವುದೋ ಒಂದು ಆಮಿಷಕ್ಕೋಸ್ಕರನ ವಿದ್ಯಾರ್ಥಿನಿಯರ ಅಟೆಂಡೆನ್ಸನ್ನು ಫುಲ್ಲಾಗಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅದರಿಂದ ಬರುವಂಥ ಹಣವನ್ನು ತಾವು ಜೇಬಿಗೆ ಇಟ್ಕೊಳ್ತಾರೆ. ವಿದ್ಯಾರ್ಥಿನಿಯರಿಗೆ ಬೇಕಾಬಿಟ್ಟಿ ಅದನ್ನು ಸ್ವಾತಂತ್ರ್ಯ ಕೊಡ್ತಾರೆ. ಅವರು ಎಲ್ಲಿ ಹೋದ್ರು ಏನು ಮಾಡಿದ್ರು ಅದನ್ನು ಕೇಳುವುದೇ ಇಲ್ಲ. ಈ ನಡುವೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿರುವ ವಿದ್ಯಾರ್ಥಿಗಳನ್ನ ಸರಿಯಾದ ರೀತಿಯಲ್ಲಿ ಹದ್ದುಬಸ್ತಿನಲ್ಲಿಡುವ ಕಾರ್ಯವನ್ನ ಹಾಸ್ಟೆಲ್ ವಾರ್ಡನ್ಗಳು ಮಾಡುತ್ತಿಲ್ಲ ಎನ್ನುವ ಆರೋಪವೂ ಇದೆ. ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಹೊರಡುವಾಗ ಹಾಗೂ ಮುಟ್ಟಿದಾಗ ಹಾಜರಾತಿಗಾಗಿ ಬೆರಳಚ್ಚು ದಾಖಲೆಯನ್ನ ತೆಗೆಯುವ ವ್ಯವಸ್ಥೆಯನ್ನ ಸರ್ಕಾರ ಕಲ್ಪಿಸಿದೆ. ಆದರೆ ಈ ಥಂಬ್ ಇಂಪ್ರೆಷನ್ ವ್ಯವಸ್ಥೆಯನ್ನ ಯಾವ ಹಾಸ್ಟೆಲ್ಗಳು ಸರಿಯಾಗಿ ಉಪಯೋಗಿಸುತ್ತಿಲ್ಲ. ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ತೆರಳುವ ಹಾಗೂ ಬರುವ ದಾಖಲಾತಿಗಳನ್ನು ಪುಸ್ತಕದಲ್ಲೇ ನಮೂದಿಸುತ್ತಿದ್ದಾರೆ. ಅಲ್ಲದೆ ಹಾಸ್ಟೆಲ್ನಲ್ಲಿ ಮಕ್ಕಳು ಇದ್ರೂ ಇಲ್ಲದಿದ್ರೂ ದಾಖಲಾತಿ ಪುಸ್ತಕದಲ್ಲಿ ಮಾತ್ರ ಎಲ್ಲಾ ಮಕ್ಕಳ ಹಾಜರಾತಿಯನ್ನ ಹಾಕಲಾಗುತ್ತಿದೆ ಎನ್ನುವ ಆರೋಪವೂ ಇದೆ. ಈ ಮೂಲಕ ಸರ್ಕಾರದಿಂದ ಬರುವ ಕೆಲವೊಂದು ಸವಲತ್ತುಗಳಿಂದ ಹಣ ಹೊಡೆಯುವ ಕೆಲಸವನ್ನ ಹಾಸ್ಟೆಲ್ನ ಉಸ್ತುವಾರಿ ವಹಿಸುತ್ತಿರುವ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಜೀವಿತ ವಿಚಾರದಲ್ಲೂ ಇದೇ ರೀತಿಯ ಲೋಪ ಹಾಸ್ಟೆಲ್ ವಾರ್ಡನ್ಗಳಿಂದ ಆಗಿದ್ದು 14 ದಿನ ಮನೆಯಿಂದ ಬಾರದಿದ್ದ ಜೀವಿತಾಳ ಬಗ್ಗೆ ಆಕೆಯ ಪೋಷಕರಲ್ಲಿ ವಿಚಾರಿಸುವ ಕನಿಷ್ಠ ಜವಾಬ್ದಾರಿಯನ್ನ ಹಾಸ್ಟೆಲ್ ಉಸ್ತುವಾರಿಗಳು ಮಾಡಿಲ್ಲದಿರುವುದು ತಿಳಿದು ಬಂದಿದೆ. ಕಾರಣ ಯಾರು ಅಂತ ನಮಗೆ ತಿಳ್ಕೊಳ್ಬೇಕು. ಅವಳು ಕಾಲೇಜಲ್ಲಿ ತುಂಬ ಅವಳಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವಳಿಗೆ ಒಂಥರ ಹಂಗಿಸೆಲ್ಲ ಮಾತಾಡ್ತಿದ್ರು. ಯಾರು? ಟೀಚರ್ಸ್ ಇಲ್ಲ, ಲೆಕ್ಚರ್ಸ್. ಅದಕ್ಕೆ ಪ್ರಿನ್ಸಿಪಲ್ ಅವಳು ಹಾಸ್ಟೆಲಿಂದ ಬರುವಾಗ ಚಂದ ಖುಷಿಯಲ್ಲಿ ಬಂದಳು. ನಂತರ ಇಲ್ಲಿಗೆ ಸ್ಟಾಫ್ ರೂಮ್ಗೆ ಹೋಗಿ ಬಂದು ಪ್ರಿನ್ಸಿಪಲ್ಲಿಗೆ ಹೋಗಿ ಮತ್ತೆ ಕ್ಲಾಸಿಗೆ ಬಂದು ನಮಗೆ ಕ್ಲಾಸ್ ಅವರ್ ಆಗ್ತಿತ್ತು. ಅಲ್ಲಿಂದ ಬಂದು ಒಂಥರ ಮನಸ್ಸಿಗೆ ಬೇಜಾರಾದಾಗಿ ಹೋಗಿದ್ದಾಳೆ. ಮತ್ತೆ ಎಂತ ಅದು ಅಂತ ಗೊತ್ತಿಲ್ಲ. ನಮಗೆ ಸಂಜೆ ಗೊತ್ತಾದವಳು ಹೀಗೆಲ್ಲ ಮಾಡಿಕೊಡ್ತಾಳೆ. ಅದಕ್ಕೆ ನಿಜವಾದ ಕಾರಣ ಎಂತಂದು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಜೀವಿತ ಪೂರ್ವ ಆಕ್ಟಿವ್ ಹುಡುಗಿಯಾಗಿದ್ದು ಯಾವುದೇ ಸಣ್ಣ ಕಾರಣಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವಳಲ್ಲ ಎನ್ನುವುದು ಆಕೆಯ ಸಹಪಾಠಿಗಳ ವಿಶ್ವಾಸವಾಗಿದೆ. ಹಾಗಿದ್ದ ಮೇಲೆ ಕಾಲೇಜಿಗೆ ಬಂದ ತಕ್ಷಣವೇ ಆಕೆಯ ಮೇಲೆ ಯಾವ ರೀತಿಯ ಒತ್ತಡ ಹೇರಲಾಗಿತ್ತು ಎನ್ನುವ ಕುರಿತು ತನಿಖೆಯಾಗಬೇಕು ಎನ್ನುವುದು ವಿದ್ಯಾರ್ಥಿಗಳ ಒತ್ತಡವಾಗಿದೆ.
ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.